ಈಗ ಏನು ಹಿಜಾಬ್ ಅಂತ ಹೇಳ್ತೀರಲ್ಲ, ಇದು ಎರಡನೇ ದೇಶ ವಿಭಜನೆಗೆ ಬೀಜಾಂಕುರ ಆಗಿರುವಂಥದ್ದು, ನೆನ್ಪಿಟ್ಕೊಳ್ಳಿ. ನೀವು ಅದು ಬರೀ ಸಣ್ಣ ಪುಟ್ಟದು ಅಂತ ಯೋಚನೆ ಮಾಡಬೇಡಿ. ಈಗ ಕೋರ್ಟಿಗೆ ಹೋಗಿದೆ, ಕೋರ್ಟ್ನಲ್ಲಿ ಹೇಳಿದೆ ಹಿಜಾಬ್ ಧರಿಸುವ ಹಾಗಿಲ್ಲ, ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಬೇಕು ಅಂತ. ಬೇಜಾರಿಲ್ಲದ್ರೆ ಸುಮಾರು ಜನ BJP ಇದ್ದೀರಾ ನೀವು. ಸರ್ಕಾರ ಸ್ವಲ್ಪ ಹೆದರಿತಾ ಅಂತ ಸರ್ಕಾರಕ್ಕೆ ಹೇಳ್ಬೋದಿತ್ತಲ್ಲ, ಪೊಲೀಸನ್ನು ಹಾಕಿ ಯಾರು ಸಮಸ್ಯೆಯಲ್ಲಿ ಬರ್ತಾರೆ ಅವರು ಮಾತ್ರ ಇದರ ಬರಲಿ ಅಂತ. ನಾನು ಹೇಳಿದೆ ಪೊಲೀಸರು ಇರೋದು ಯಾಕೆ, ಪೊಲೀಸರು ಇಂಥ ಒಳ್ಳೆ ಪೊಲೀಸರಿದ್ದಾರೆ, ಅವ್ರ ಹತ್ರ ಹೇಳ್ತೀರಿ ಆಗ್ತಿರ್ಲಿಲ್ವ? ಹೆದರಿ ಬಿಟ್ಟೇವು ನಾವು. 6 ಜನರಿಗೆ ಈ ರಾಜ್ಯ ಈ ದೇಶ ನಡಿಗೆ ಬಿಟ್ಟಿತ್ತಲ್ಲ. ನಾಳೆ ಹೈಕೋರ್ಟಿಂದ ತೀರ್ಪು ಬಂದೇ ಬರ್ತದೆ. ಹೈಕೋರ್ಟ್ ಏನು ಹೇಳಿದ್ದು, ಹೈಕೋರ್ಟು ಹೇಳಿದೆ ಶಾಲೆಗಳನ್ನು ಶುರು ಮಾಡಿ ಅಂತ, ಕಾಲೇಜ್ ಶುರು ಮಾಡಿ ಅಂತ. ಹೈಕೋರ್ಟ್ ಹೇಳಿದ್ರು ಧೈರ್ಯ ಮಾಡಲಿಲ್ಲ ಮಾರಾರೆ. ಭಾರಿ ದುಃಖದ ವಿಷಯ ಇದು. ಈಗ ಹೈಕೋರ್ಟ್ ತೀರ್ಪು ನಡೆದು ಬರ್ತದೆ. 3 ಜನ ಜಡ್ಜ್, ಅದರಲ್ಲಿ ಒಬ್ಬಳು ಬ್ಯಾರ್ದಿ ಇರುವಂಥದ್ದು, ಹಿಜಾಬ್ ಹಾಕದ ಬ್ಯಾರ್ದಿ, ನೆನಪಿಟ್ಕೊಳ್ಳಿ. ಅವರು ಜಜ್ಮೆಂಟ್ ಕೊಡ್ತಾರೆ, ಇಲ್ಲ ಸಮವಸ್ತ್ರ ಎಲ್ಲ ಕಡೆಯಲ್ಲಿ ಏನೇನಾಗಬೇಕು ಆ ಸಮವಸ್ತ್ರ ಬನ್ನಿ ಅಂತ. ಇವರು ಅದನ್ನು ಪಾಲನೆ ಮಾಡ್ತಾರಾ? ಮಾಡೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಪಾಲನೆ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದಲ್ಲ, ಎಲ್ಲ ಮಸೀದಿಗಳಲ್ಲಿ ಬಾಂಗ್ ಹಾಕುವುದು, ಮೈಕನ್ನು ತೆಗಿಬೇಕು, ಹಾಗೆ ಮಾಡಬಾರ್ದು ಅಂತ ತೆಗೆದ್ರೆ ಇವತ್ತಿನವರೆಗೆ. ಇವರು ಒಪ್ಪೋದಿಲ್ಲ. ನಾಳೆ ಇವರು ಕೇಳ್ತಾರೆ, ನಮಗೆ ತರಗತಿಯಲ್ಲಿ ನಮಾಜ್ ಮಾಡಲಿಕ್ಕೆ ಒಂದು ಜಾಗ ಕೊಡಿ, ಶುಕ್ರವಾರ ರಜೆ ಕೊಡಿ, ನಮಗೆ ಒಂದು ಬೇರೆಯಾಗಿ ಒಂದು ಸರ್ಕಾರಿ ಶಾಲೆಯನ್ನು ಶುರು ಮಾಡಿ.